ಕ್ಷೇತ್ರ ಉಪ್ಪಡು ಪೊಂಜೋನಕ್ಲು ಸಾಧನೆ ಮಲ್ಪನೆಟ್ಟು ಬಿಡ್ಸೆರಂದು ಶಾಸಕರು ವೇದವ್ಯಾಸ ಕಾಮತ್ ಪದ್ಯರು ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟ ಬಕ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲ ಒಕ್ಕೂಟದ ಜಿಲ್ಲಾ ಮಟ್ಟದ ಪ್ರತಿಭಾ ಪಂಥದ ಮುಗಿತಲೋಡು 6 ಪಾತಿರಿಯರು ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ನೆಲೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲ ಒಕ್ಕೂಟದ ಜತೆ ಸೇರಿಗಡೆ ಶನಿವಾರ ಉರ್ವ ಸ್ಟೋರ್ದ ಒಕ್ಕೂಟದ ಸಭಾಂಗಣಡು ಪೊಂಜೋನಕ್ಲಿಗ್ ಜಿಲ್ಲಾ ಮಟ್ಟದ ಪ್ರತಿಭಾ ಪಂಥ ನಡಪಾದಿತ್ಯರು ಕಾಂಡೆಡ್ದು ಬಯ್ಯ ಮುಟ್ಟ ಪಂಥ ನಡಪಾದ ಅಕೆರೆಗ್ ಶಾಸಕರು ವೇದವ್ಯಾಸ ಕಾಮತ್ ಗುರ್ಕಾರ್ಮೆಡ್ ಮುಗಿತಲ ಲೇಸ್ ಅಟಣೆ ಆದಿತ್ತನು ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ತಾಪಕ ಗುರ್ಕಾರ್ದಿ ಕೆ.ಎ. ರೋಹಿಣಿ ಶಾಸಕರಿಗೆ ಒತ್ತಾಯ ಮಲ್ದದ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಲ ಒಕ್ಕೂಟಗೂ ಜಾಗಿಗೆಂದಿತ್ಯರು ತಾಲೂಕು ಮಹಿಳಾ ಮಂಡಲ ಒಕ್ಕೂಟ ಇಸ್ತಾರ ಮಲ್ಪನಗ ಜಿಲ್ಲಾ ಒಕ್ಕೂಟಗೂ ಮುಲ್ಪನೆ ಅವಕಾಶ ಕೊರಂಡ ಎಡ್ಡೆಂದು ಪಂಡ್ಯರು ಮಾನ್ಯ ಶಾಸಕರು ಬಹುಶಃ ಗಮನಿಸಿರುವೆ ಆಶಯ ವ್ಯಕ್ತಪಡಿಸಿದ್ರು. ನಮಗೆ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟಕ್ಕೆ ಮಂಗಳೂರು ಕೇಂದ್ರ ಸ್ಥಳವಾಗಿದ್ದುಕೊಂಡು ಒಂದು ನಿವೇಶನ ಒದಗಿಸಬೇಕು, ನಾವು ಕೂಡ ಇಲ್ಲಿ ನೆಲೆ ಊರಬೇಕು ಎನ್ನುವಂಥ ಒಂದು ಆಶಯವನ್ನು ತಮ್ಮ ಮುಂದೆ ಮಂಡಿಸಿದ್ರು. ಒಳ್ಳೆಯ ಯೋಜನೆ ಖಂಡಿತ, ಆದರೆ ನಾವು ಕೂಡ ಹೊರಟಿರುವುದು ಅದೇ ದಾರಿಯಲ್ಲಿ. ಇದನ್ನೇ ಸ್ವಲ್ಪ ವಿಸ್ತಾರ ಮಾಡಿಕೊಂಡಲ್ಲಿ, ದೊಡ್ಡದು ಮಾಡಿಕೊಂಡಲ್ಲಿ ಜಿಲ್ಲಾ ಒಕ್ಕೂಟಕ್ಕೂ ಇಲ್ಲೇ ಅವಕಾಶ ಕೊಡಬಹುದು ಎನ್ನುವಂಥದ್ದು ಕೂಡ ನಮ್ಮ ಆಶೆ ಆಗಿದೆ. ಆದ್ದರಿಂದ ಶಾಸಕರು ವೇದವ್ಯಾಸ ಕಾಮತ್ ಪ್ರತಿಭಾ ಪಂತುಡುಗೆ ದಿನಕ್ಲಿಗೆ ಈ ನಮ್ಲೆನ್ ಪಟ್ಟಿಯರು ಗೆಲ್ಮೆಡ್ ಕಾರ್ಯಕ್ರಮ ನಡಪಾದರು ನನ್ನ ಮಿತ್ತಗಳ ಇಂಚಿನ ಕಾರ್ಯಕ್ರಮ ನಡಪಡು ಓವ್ಯ ಕ್ಷೇತ್ರ ಒಪ್ಪಡು ಪೊಂಜೋನಕ್ಲು ಸಾಧನೆ ಮಲ್ಪನೆಟ್ ಬಿಡ್ಸೆರಂದು ವೇದವ್ಯಾಸ ಕಾಮತ್ ಪಂಡ್ಯರು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಸ್ಪರ್ಧೆಗಳನ್ನು ಏರ್ಪಡಿಸುವ ಮುಖಾಂತರ ಮಹಿಳಾ ಒಕ್ಕೂಟದ ಸದಸ್ಯರಿಗೆ ಅಭಿನಯ ಇರಬಹುದು, ಜಾನಪದ ಗೀತೆ ಇರಬಹುದು, ಸ್ಮರಣಾ ಶಕ್ತಿಯ ಕಾರ್ಯಕ್ರಮಗಳಿರ್ಬೋದು, ರಿಂಗ್ ಎಸೆತಂತಹ ಆಟ ಸ್ಪರ್ಧೆಗಳಿರ್ಬೋದು ಮತ್ತು ಇನ್ನು ಕೆಲವಾರು ಗೇಮ್ಸ್ಗಳನ್ನ ಬಹಳ ಯಶಸ್ವಿಯಾಗಿ ನೀವು ಇವತ್ತು ಮಂಗಳೂರು ಮಹಿಳಾ ಮಂಡಲಗಳ ಒಕ್ಕೂಟದಿಂದ ನೀವು ಆಯೋಜನೆ ಮಾಡಿದ್ದೀರಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಥಮವಾಗಿ ಬಂದ ನಂತರ ನನ್ನ ಮನಸ್ಸಿಗೆ ಬಹಳಷ್ಟು ಒಂದು ಸಂತೋಷ ಆಗಿದೆ ಅಂತ ಹೇಳಿದ್ರೆ, ಲಯನ್ಸ್ ಜಿಲ್ಲೆ 317 ಮಹಿಳಾ ಸಬಲೀಕರಣ ಸಂಯೋಜಕರು ಆಶಾರಾವ್ 6 ಪಾತಿರ್ದು ಇತ್ತೆ ಪ್ರತಿಯೊಂಜಿ ಕ್ಷೇತ್ರಡ್ಲ ಪೊಣ್ಣಗ್ ತಾನಮಾನ ಉಂಡು ಗಟ್ಟಿ ಮುಟ್ಟುದ ಮನಸ್ತ ಬಲೊಡ್ದು ಪೊಂಜೋನಕ್ಲು ಒಮೆಲ್ಲ ಸಾಧನೆ ಮಲ್ಪೆರಂದು ಪಂಡ್ಯರು. ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಬರವು, ಹೆಣ್ಣಿನಿಂದಲೇ ಸರ್ವ ಸಂಪದವು, ಹೆಣ್ಣಲ್ಲದ ಅಣ್ಣಗಳು ಯಾರು ಅವರು ಸರ್ವಜ್ಞ ಎಂಬ ವಚನದಂತೆ ಇಂದು ಸಮಾಜದಲ್ಲಿ ಹೆಣ್ಣಿನ ಸ್ಥಾನಮಾನ ಪ್ರತಿಯೊಂದು ಕ್ಷೇತ್ರದಲ್ಲಿ ವ್ಯಾಪಿಸಿಕೊಂಡಿದೆ. ಸಹನೆ, ಮಮತೆ, ಪ್ರೀತಿ, ದಯೆ ಇವೆಲ್ಲವನ್ನು ರಕ್ತಗತವಾಗಿ ಮೈಗೂಡಿಸಿಕೊಂಡಿರುವವಳೇ ಹೆಣ್ಣು. ಅತ್ಯಂತ ಸೂಕ್ಷ್ಮಮತಿಯಾಗಿರುವ ಮಹಿಳೆ ತನ್ನ ದೃಢವಾಗಿರುವ ಮನಬಲದಿಂದ ಏನನ್ನು ಸಾಧಿಸಬಲ್ಲಳು. ಜಿಲ್ಲಾ ಮಹಿಳಾ ಮಂಡಲ ಒಕ್ಕೂಟದ ಗುರ್ಕಾರ್ದಿ ಹರಿಣಿ ಸದಾಶಿವ, ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಗುರ್ಕಾರ್ದಿ ಚಂಚಲ ತೇಜೋಮಯ, ರಡ್ಡು ಒಕ್ಕೂಟಲಿನ ಕಾರ್ಯಂತರೈನ ಪ್ರೇಮಲತಾ ಬಕ ಶೈಲಜ ಬಕ ಪದಾಧಿಕಾರುಲು ಸರ್ವ ಸದಸ್ಯರು ಪಾಲ್ಪಡೆದಿದ್ದರು.